ತಿರುಗುಬಾಣಕ್ಕೆ ಮತ್ತೆ ಸ್ವಾಗತ. ಎಸ್ ಶಕುಂತಲಾ ಶೆಟ್ರೆ, ಹೇಮನಾಥ್ ಶೆಟ್ರು ಭಾರತೀಯ ಹಿಂದೂ ಪರಿಷತ್ ಅಂತ ಒಂದು ಮಾಡೋದಕ್ಕೆ ಹೊರಟರು. ಯಾಕೆ ಅದಕ್ಕೂ ಅಪಸ್ವರ ತೆಗೆದ್ರಲ್ವ ನೀವು? ಯಾಕೆ? ನಾನು ತೆಗ್ದಿಲ್ಲ ಅಂದರೆ ಅದು ಪಕ್ಷದಲ್ಲಿ ಅಗತ್ಯ ಇಲ್ಲ ಅಂತ ಖಂಡಿತು. ಒಂದು ನೋಡಿ, ಪಕ್ಷ ಅಂತ ಹೇಳಿದ ಮೇಲೆ ಅದು ಜಾತ್ಯತೀತ ಪಕ್ಷ ಅಂತ ಹೇಳ್ಕೊಂಡು ಬಂದು ಅದರಲ್ಲಿ ಹಿಂದೂ ಸಂಘಟನೆ ಯಾಕೆ ಅಗತ್ಯ? ಈಗ ಹಿಂದೂ ಸಂಘಟನೆಗಳು ಸಾವಿರ ಇವೆ. ಬೇಕಿದ್ದರೆ ಯಾವುದಕ್ಕೂ ಹೋಗಬೇಡಿ ಅಂತ ಯಾರೂ ಹೇಳಿಲ್ಲ. ನೀವು ಹಿಂದೂ ಆಗಿ ಹಿಂದೂ ಸಂಘಟನೆಯಲ್ಲಿ ಭಾಗವಹಿಸಬೇಡಿ ಅಂತ ಯಾರೂ ಹೇಳಿಲ್ಲ. ಅಂದರೆ ನೀವು ಬಂಟರ ಸಂಘದಲ್ಲಿ ಗುರುತಿಸಿಕೊಳ್ಳಬಹುದು, ಹಿಂದೂ ಪರಿಷತ್ತು ಮಾಡಬಾರ್ದು ಅಂತ ಹೇಳಿದ್ರೆ ಅರ್ಥ ಏನು? ನೋಡಿ, ಜಾತಿ ಬೇರೆ, ಧರ್ಮ ಬೇರೆ. ಜಾತ್ಯತೀತತೆ ಅಂತ ಹೇಳಿದ್ರೆ ಜಾತಿಯೂ ಬೇರೆ ಧರ್ಮವೂ ಬೇರೆ ಅಂತ ಲೆಕ್ಕ ಆಗೋದಿಲ್ಲ. ಅಲ್ಲ, ನಾನು ಹೇಳೋದು ಕೇಳಿ. ಶಕುಂತಲಾ ಶೆಟ್ಟಿ ಈಗ ನಿಮಗೆ ಮಾತಾಡ್ತಾ ಇದ್ದೇನೆ, ನಾನು ಜಾತಿ ಸಂಘಟನೆಯಲ್ಲಿ ಯಾವುದೇ ಪದಾಧಿಕಾರಿ ಬಂಟರ ಸಂಘದ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಇರ್ತೀರಿ. ನಾನು ಹೇಳೋದು ಕೇಳಿ, ನಾನು ಕೇವಲ ಬಂಟಳು ಅಲ್ಲದೆ ಯಾವುದೇ ಪದಾಧಿಕಾರಿ ಅಲ್ಲ. ನಾನು ಮುಸ್ಲಿಮರ ವೇದಿಕೆಯಲ್ಲೂ ಇರ್ತೇನೆ, ಕ್ರಿಶ್ಚಿಯನ್ ವೇದಿಕೆಯಲ್ಲಿ. ಸರಿ, ನಿಮ್ಮ ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಉಸ್ತುವಾರಿ ಸಚಿವರು, ಬಂಟರ ಸಂಘದ ಗೌರವ ಅಧ್ಯಕ್ಷರು. ನೋಡಿ, ಈ ಪ್ರಶ್ನೆ ನೀವು ಅವರಲ್ಲಿ ಕೇಳಬೇಕು. BHPಗೆ ನನ್ನ ಸ್ವರ ಇಲ್ಲ. ನಾನು ಹೇಳ್ತಾ ಇರೋದು, ಕಾಂಗ್ರೆಸ್ ಆಗಿ BHP ಅಗತ್ಯ ಇಲ್ಲ. ಹಿಂದೂ ಅಂತ ಹೇಳಿದ ಮೇಲೆ ಭಾರತೀಯ ಹಿಂದೂ ಏನು? ನಾನು ಒಂದು ಸಂಘಟನೆ ಮಾಡಿದ್ರು, ಅದಕ್ಕೆ ಯಾಕೆ ನೀವು ವಿರೋಧ ಮಾಡಬೇಕು? ನೀವು ದೇವಸ್ಥಾನದ ಬ್ರಹ್ಮಕಲಶದ ಸಮಿತಿಯಲ್ಲಿ ಅಧ್ಯಕ್ಷ ಆಗಬಹುದು, ಅವ್ರು ಯಾಕೆ ಆಗಬಾರ್ದು? BHP ಅಧ್ಯಕ್ಷರಾಗಿ ಅವ್ರು ಯಾಕೆ ಮಾಡಬಾರ್ದು? ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ? ಅಲ್ಲ ನೋಡಿ, ನಾನು ನಿಮಗೆ ಹೇಳ್ತಾ ಇರೋದು, ಕಾಂಗ್ರೆಸ್ಸಿಂದು ಒಂದು ಚೌಕಟ್ಟಿದೆ, ಸಂವಿಧಾನಾತ್ಮಕ ಚೌಕಟ್ಟಿದೆ. ಅದರ ಪೂರ್ತಿ ಅಧ್ಯಯನ ನನಗಿಲ್ಲ. ನಾನು ಅದು ತಪ್ಪು ಅಂತ ಎಲ್ಲೂ ಹೇಳಲಿಲ್ಲ. ನಾನು ಹೇಳೋದು, ಒಂದು ಬ್ಲಾಕ್ ಅಧ್ಯಕ್ಷನಾಗಿ ಒಂದು ಇದಾಗಿ ಮಾಡೋದು ಸರಿಯಲ್ಲ. ಯಾವುದೇ ಈಗ ಅವರು ಯಾವುದಕ್ಕೂ ಹೋದರೆ ಕೇಳುವವರಿಲ್ಲ. ನಿನ್ನೆ ವಿಶ್ವ ಹಿಂದೂ ಪರಿಷತ್ತಿನ ಇದು ಕಾರ್ಯಕ್ರಮ ಆಯಿತು, ಶಕುಂತಲಾ ಶೆಟ್ಟಿಯಲ್ಲಿ ಬಂದರೆ ತಪ್ಪಲ್ಲ. ನಾನು ಹೇಳಿದ್ದು ಯಾಕೆ ಹಿಂದೂ ಆಗಿ ಹೋಗಿದ್ದೇನೆ. ಯಾರ ಸಭೆಗೆ ಯಾರು ಹೋದರೂ ಮಾತಾಡಿದ್ದು ಕೇಳಿ ಬರೋದು ಮಾಡ್ಬೋದಿತ್ತು. ಆದರೆ ನನ್ನ ವಿರೋಧ ಇರಲಿಲ್ಲ. ಅವರು ನನ್ನಲ್ಲಿ ಕೇಳಲೂ ಇಲ್ಲ, ನಾನು ಅದರ ಬಗ್ಗೆ ಮಾತನಾಡಲೂ ಇಲ್ಲ. ಆದರೆ ವಿರೋಧ ಪಕ್ಷದ ಕಡೆಯಿಂದ ಬಂತಲ್ಲದೆ ನನ್ನ ಕಡೆಯಿಂದ ಬರಲಿಲ್ಲ. ಎಸ್, ಮತ್ತೊಂದು ವಿಚಾರ ಇದೆ. ಬಹುಶಃ ಪುತ್ತೂರಿನಲ್ಲಿ ಕೆಲವರಿಗೊಂದು ಅಪಸ್ವರ ಇದೆ ಶಕುಂತಲಾ ಶೆಟ್ಟರ ಬಗ್ಗೆ. BJPಯಲ್ಲಿ ಇದ್ದಾಗ ಇದ್ದಂಥ ಉತ್ಸಾಹ, ಆ ಜೋಶು ಈಗ ಕಾಣಿಸ್ತಾ ಇಲ್ಲ ಶಕುಂತಲಾ ಶೆಟ್ಟರಲ್ಲಿ. ಇದೊಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಯಾಕೆ? ಸ್ವಲ್ಪ ಇರ್ಬೋದು. ನಾನು ಕದ್ದು ಮುಚ್ಚಿ ಮಾತಾಡ್ತಾ ಇಲ್ಲ, ಸ್ವಲ್ಪ ಇರ್ಬೋದು. ಯಾಕಂದರೆ ಅಲ್ಲಿ ನೇರ ಮಾತಾಡ್ತಾ ಇದ್ದೆ, ಅದರಲ್ಲೇ ಹುಟ್ಟಿ ಬೆಳೆದಿದ್ದೇನೆ. ಆದರೆ ಈಗ ಇಲ್ಲಿ ಒಂದು ಪಕ್ಷದೊಳಗಿನ ಗೊಂದಲ, ಎರಡನೇದಾಗಿ ನಿಮ್ಮ ದೃಷ್ಟಿ ನನ್ನ ಮೇಲೆ ಸರಿ ಇಲ್ಲ. ಏನು ಹೇಳ್ತಾನೆ ಹೇಮನಾಥ್ ಶೆಟ್ಟಿ? ಏನು ಹೇಳ್ತಾರೆ? ಶಕುಂತಲಾ ಶೆಟ್ಟಿ RSS. ಹೌದು, 25 ವರ್ಷ ನಾನು RSS, ನಾನು BJP ಅಂತ ಸಮಸ್ತ ಲೋಕಕ್ಕೆ ಗೊತ್ತು. ಆದರೆ 5 ವರ್ಷ ನಾನು ಇಂಡಿಪೆಂಡೆಂಟು, ಅದೇ BJPಗೆ ವಿರುದ್ಧ, ಅದೇ ಸಂಘಕ್ಕೆ ವಿರುದ್ಧ ಅಂತಲೂ ಎಲ್ರಿಗೂ ಗೊತ್ತು. ನನ್ನನ್ನು ಈಗಲೂ ನೀವು RSS ಅಂತಲೇ ನೀವು ಉಲ್ಲೇಖ ಮಾಡುವಾಗ ನಾನು ಸ್ವಲ್ಪ ನಿಮ್ಮ ಕೈ ಕಟ್ಟಿ ಹಾಕಿದಾಗ ಆಗಿದೆಯಾ? ಇಲ್ಲ, ಕಾಂಗ್ರೆಸ್ಗೆ ಬಂದ ನಂತರ ನನಗೆ ಆಗಿಲ್ಲ. ಆದರೆ ಏನಾಗ್ತದೆ ಅಂದರೆ, ನಾನು ಬೆಳೆದು ಬಂದ ಸಂಸ್ಕೃತಿಯಲ್ಲಿ ಹೀಗೆಲ್ಲ ಇಲ್ಲ. ಇದನ್ನು ಫೇಸ್ ಮಾಡಿಕೊಂಡು ಹೋಗುವಾಗ ಸ್ವಲ್ಪ ವ್ಯತ್ಯಾಸಗಳು ಬರುವುದು ಸಹಜ. ಆದರೆ ಚಕ್ವಕ್ಕನ ಜೋಸ್ ಎಲ್ಲೂ ಕಡಿಮೆ ಆಗಿಲ್ಲ. ಸೊ ಇಲ್ಲಿ ಮತ್ತೊಂದು ವಿಚಾರ ಇದೆ. ನಿಮ್ಮ ಕೆಲಸ ಕಾರ್ಯದಲ್ಲಿ ಯಾರಾದರೂ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಅಂತ ಅರ್ಥ ಆಗಲಿಲ್ಲ ನನಗೆ. ನೀವು ಕಣ್ಣೀರು ಹಾಕಿದ್ರಿ, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕಣ್ಣೀರು ಹಾಕಿದ್ರು ಶಕುಂತಲಾ ಶೆಟ್ಟರು. ನನ್ನ ಕ್ಷೇತ್ರದ ಕೆಲಸದಲ್ಲಿ ರಮನಾಥ್ ರೈ ಅವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಖಂಡಿತ ಇಲ್ಲ. ನಾನು ಹೇಳೋದು ಕೇಳಿ, ನೀವು ಬರೆದ್ರಿ, ಪತ್ರಿಕೆಗಳಲ್ಲಿ ಬಂತು. ಆದರೆ ನಾನು ಹೇಳಿದ್ದು, ನಾನು ಕಣ್ಣೀರು ಹಾಕಿದ್ದೆ ಎಲ್ಲಿ ಬಂತು? ನನಗೆ ಇನ್ನೂ ಒಂದು ಖುಷಿ ಆದ್ದು, ನಾನು ಕಣ್ಣೀರು ಹಾಕಿದೆ ಅಂತ ಎಲ್ಲ ಹೇಳಿದರೆ ನನಗೆ ಆಶ್ಚರ್ಯ ಅನಿಸಿತು. ನಾವು CLP ಮೀಟಿಂಗ್ ಕರೆದು ಕೆಳಗೆ ಬಂದಿದ್ದೆವು. ನಮಗೆ ಮೊಬೈಲು ಸ್ವಿಚ್ ಆಫ್ ಮಾಡಬೇಕು. ನಾನೇನು ಲೇಡೀಸ್ ರೂಮಲ್ಲಿದ್ದಾಗ ನನ್ನ ತಂಗಿ ಚೆನ್ನೈಯಿಂದ ಫೋನ್ ಮಾಡಿಬಿಟ್ಲು. ಮತ್ತು ನನ್ನ ಸೊಸೆ ಫೋನ್ ಮಾಡಿಲ್ಲ. ಏನು, ಯಾಕೆ ಕೂಗಿದ್ರಿ ಅಂತ ಎಲ್ಲಿ ಕೇಳಿದ್ದು? ನನಗೆ ಆಶ್ಚರ್ಯ. ಆಗ ಎಲ್ಲ TVಯಲ್ಲಿ ಬರ್ತಾಯಿದೆ. ಎಸ್, ಶಕುಂತಲಾ ಶೆಟ್ಟರ್, ನೀವು ಕಣ್ಣೀರು ಹಾಕಲಿಲ್ಲ ಅಂತ ಹೇಳ್ತೀರಿ, ನೋವನ್ನು ತೋಡಿಕೊಂಡಿದ್ದೀರಿ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಹೌದು, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇರುವಂತ ಬಹಳಷ್ಟು ಜನರ ಪರಿಚಯ ನನಗೂ ಇದೆ. ನಾನು ಹೇಳಿದ್ದು ಇದನ್ನೇ, ಯಾವುದು, ಒಂದು ಪಕ್ಷದ ಗೊಂದಲವನ್ನು ಸರಿ ಮಾಡಿ, ಎರಡನೇದಾಗಿ ಮುನ್ಸಿಪಾಲಿಟಿಯ ಸಮಸ್ಯೆಯನ್ನು ಬಗೆಹರಿಸಿ. ಇದನ್ನು ಎರಡನ್ನೂ ಹೇಳಿದ್ದೇನೆ, ಒಪ್ಪಿಕೊಳ್ತೇನೆ. ರಮನಾಥ್ ರೈ ಅವರು ನಿಮ್ಮ ಕ್ಷೇತ್ರದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಾರಾ? ಇಲ್ಲ, ಅವರು ಯಾಕೆ ನನ್ನ ಕ್ಷೇತ್ರಕ್ಕೆ ಬರ್ತಾರೆ? ಅವರು ಉಸ್ತುವಾರಿ,
ಅವರು ಬರ್ತಾರೆ, ಅವರ ಕೆಲಸ ಮಾಡಿಕೊಂಡು ಹೋಗ್ತಾರೆ. ಅಂದ್ರೆ ಬಹಳ ಜನ ಹೇಳ್ತಾರೆ ಶಕುಂತಲಾ ಶೆಟ್ಟರ ಕ್ಷೇತ್ರದ ಸ್ಟೇಷನ್ಗಳಿಗೆ ರಮನಾಥ್ ರೈ ಅವರು ಕೆಲ ವಿಚಾರಕ್ಕೆ ಫೋನ್ ಮಾಡ್ತಾರೆ, ಅದು ಅಪವಾದ ಅಂಟಿಕೊಳ್ಳುವಂಥದ್ದು ಶಕುಂತಲಾ ಶೆಟ್ಟರಿಗೆ, ಹೌದಾ? ಅದು ಗೊತ್ತಿಲ್ಲ. ನೋಡಿ, ನಾನು ಯಾವುದೇ ಅದಕ್ಕೆ ಅಧಿಕಾರಿಯ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ಪೊಲೀಸ್ ಸ್ಟೇಷನ್ಗೆ ಮಾಡಿದರೆ ಅಕಸ್ಮಾತ್ ಏನಾಗ್ತದೆ, 2 ವಿಭಾಗಗಳು ಇರ್ತವೆ. ಒಂದು ಪಾರ್ಟಿ ಯಾರೋ ನನಗೆ ಫೋನ್ ಮಾಡಿದರೂ ನಾನು ನೇರ ಫೋನ್ ಮಾಡುವ ಕ್ರಮ ಇಲ್ಲ. ಇನ್ನು ಯಾರೋ ಆ ಪರಿಸರದ ವ್ಯಕ್ತಿಯಲ್ಲಿ ಕೇಳಿ, ನೋಡಪ್ಪ ನಿಮ್ಗೆ ಗೊತ್ತಾ ಅದೇನು ಅಂತ ಕೇಳಿದಾಗ ನ್ಯಾಯ ಅಂತ ಕಂಡ್ರು ಅನ್ಯಾಯ ಅಂತ ಕಂಡ್ರು ನಾನು ಸ್ಟೇಷನ್ಗೆ ಹೇಳೋದು, ನೋಡಿಯಪ್ಪ 2 ಕಡೆ ಏನೋ ಆ ವಿಚಾರ ಕರೆದು ನೋಡಿ ಮಾತಾಡಿ ನ್ಯಾಯದ ಕಡೆಗೆ ಮಾತಾಡಿ. ಅಕಸ್ಮಾತ್ ಒಬ್ಬನಿಂದ ಅನ್ಯಾಯ ಆಗಿದ್ದರೆ ಈ ಬಾರಿ ಅವನಿಗೆ ಬುದ್ಧಿ ಹೇಳಿ ಕಳಿಸಿ ಅಂತ ಹೇಳ್ತಾ ಇರೋದಲ್ಲ. ಅಲ್ಲದೆ ಇಂಥವನನ್ನೇ ಬಿಡಿಸಬೇಕು, ಇಂಥವನಿಗೆ ಹೊಡಿಸಬೇಕು. ಇದೆ. ಸೊ ನಿಮಗೆ ಕಾಂಗ್ರೆಸ್ನಲ್ಲಿ ನಿಮ್ಮನ್ನ ತುಳಿಯುವಂತ ಪ್ರಯತ್ನಗಳು ಏನಾದರೂ ಆಗ್ತಾ ಇದೆಯಾ ಶಕುಂತಲಾ ಶೆಟ್ಟಿ? ನಿಮಗೆ ಹಾಗೆ ಅನಿಸ್ಬೋದು, ನನಗೇನು ಅಲ್ಲ, ನಂಗೆ ನಿಮ್ಮನ್ನ ಈ ಹಿಂದೆ ಬಿಜೆಪಿಯಲ್ಲಿ ಶಾಸಕಿಯಾಗಿ ನೋಡಿದಾಗ ಇದ್ದಂತ ಆ ಉತ್ಸಾಹ ಈಗ ಕಾಣಿಸ್ತಾ ಇಲ್ಲ ಅಂತ ಜನ ಹೇಳೋದ್ರಲ್ಲಿ ಅರ್ಥ ಇದೆ ಅಂತ ಅನಿಸ್ತಾ ಇದೆ. ಅಲ್ಲ, ಅದು ನಿಮ್ಗೆ ಕಾಣ್ಬೋದು. ಯಾಕಂದರೆ BJPಯಲ್ಲಿದ್ದಾಗ ಇದ್ದ ಪ್ರಾಯಕ್ಕಿಂತ 8 ವರ್ಷ ಜಾಸ್ತಿ ಆಯ್ತು. ಈಗ 8 ವರ್ಷಗಳಲ್ಲಿ ನನ್ನ ಪ್ರಾಯ ಹೆಚ್ಚಿಗೆ ಆಗುವಾಗ ನಿಮಗೆ ನನ್ನಲ್ಲಿ ಏನೋ ವ್ಯತ್ಯಾಸ ಕಂಡಿರ್ಬೋದು. ಎಸ್, ಮತ್ತೆ ಮುಂದಕ್ಕೆ ಹೋಗಬೇಕು. ನಿಮ್ಮಲ್ಲಿ ಇನ್ನೊಂದು ವಿಚಾರ, ಈಗ ಶಾಸಕಿಯಾಗಿ ಇಷ್ಟು ಸಮಯ ಆಯಿತು, ನೀವು ಮಾಡಿದಂಥ ಕೆಲಸ ಕಾರ್ಯಗಳು ಏನಿದಾವೆ ಇಲ್ಲಿವರೆಗೆ ತೃಪ್ತಿ ಅಂತ ಇದೆಯಾ ನಿಮಗೆ? ಖಂಡಿತ ಇದೆ. ಸಮಾಧಾನ ತಂದಿದೆಯಾ? ನಾನು ಎಲ್ಲ ನನ್ನ ಯಾವುದು ಅಡಿಕೆ ಪರಿಹಾರ ನಿಧಿ ಸಮೇತ ಸೇರಿ ಅದೊಂದು 5-6 ಕೋಟಿ ಬಂದಿರೋದು ಎಲ್ಲ ಸೇರಿ ಸಾಧಾರಣ ಸುಮಾರು 200 ಕೋಟಿ ಹತ್ತಿರ ಎಲ್ಲ ಇಲಾಖೆಯಿಂದಾಗುವ ಕೆಲಸ ಮಾಡಿದ್ದೇನೆ. ತೃಪ್ತಿ ಇದೆ. ಎಲ್ಲ ಜನರಿಗೆ ಏನಾಗಿದೆ, ಶಕ್ವಕ್ಕ ಕೆಲಸ ಮಾಡ್ತಾರೆ ಅಂತ ಹೇಳಿ ಮದುವೆಗೆ ಹೋದರೂ ರಸ್ತೆ ಕೇಳುವವರು, ಮಸಣಕ್ಕೆ ಹೋದರೂ ರಸ್ತೆಗೆ ಸುದ್ದಿ ಮಾತಾಡುವವರು, ಹೀಗಾಗಿ ಹೋಗಿದ್ದೇನೆ ನಾನು. ಆಗ ಒಮ್ಮೊಮ್ಮೆ ಮುಜುಗರ ಆಗ್ತಾಯಿದೆ. ನಾನು ಹೋಗೋದೇನು ರಕ್ಷಿತ್ ಮನೆಗೆ ಹೋಗ್ತೇವೆ, ಏನೋ ಒಳ್ಳೆಯ ವಿಚಾರಕ್ಕೆ ಹೋಗ್ತೇವೆ ಅಂತ ಹೇಳಿದರೆ, ನಿಮ್ಮಲ್ಲಿ ನಾನು ವಿಶ್ ಮಾಡುವ ಮೊದಲು ನನಗೆ ಆ ರಸ್ತೆ ಕೊಡಿ ಅಕ್ಕ, ಈ ರಸ್ತೆ ಕೊಡಿ ಅಂತ ಕೇಳುವ ಜನ ಇದ್ದಾಗ ಒಮ್ಮೆ ಹೆಮ್ಮೆ ಅನ್ನಿಸ್ತದೆ. ಜನ ನನ್ನ ಮೇಲೆ ಇಷ್ಟು ವಿಶ್ವಾಸ ಇಟ್ಟಿದ್ದಾರೆ ಅಂತ. ಇನ್ನೊಮ್ಮೆ ಕಾಣ್ತದೆ, ನಾನು ಮಾಡಿದ್ದು ಜಾಸ್ತಿ ಆಯಿತಾ, ಜನ ಯಾಕೆ ನನಗೆ ಹೀಗೆ ಸುತ್ತು ಬೀಳ್ತಾರೆ ಅಂತ. ಆದ ಕಾರಣ ಅದರಲ್ಲಿ ತೃಪ್ತಿ. ಎಸ್, ಪುತ್ತೂರಿನ ಬಸ್ ಸ್ಟ್ಯಾಂಡ್ ಯಾವಾಗ ಕಂಪ್ಲೀಟ್ ಆಗುತ್ತೆ? ಅದು ಬಹುಶಃ ಒಂದು ತರ ಕಾಣಿಸ್ತಾ ಇದೆ, ಪುತ್ತೂರಿಗೆ ಹೋದ ಕೂಡಲೇ ಬಸ್ ಸ್ಟ್ಯಾಂಡ್ ಇಲ್ಲ ಅನ್ನುವಂತ ಕೊರಗು ಕಾಡ್ತಾ ಇದೆ. ಒಪ್ಪಿಕೊಳ್ತೇನೆ. ಯಾವಾಗ ಆಗುತ್ತೆ ಅದು? ಅದನ್ನು ನಾನು ಹೇಳ್ತಾ ಇದ್ದೇನೆ. ನಾನು ಹಿಂದಿನ ಬಾರಿ MLA ಆಗಿದ್ದಾಗ 1.5 ಕೋಟಿ ಮಂಜೂರಾಗಿತ್ತು. ಅದನ್ನು ನಾನು ಬೇರೆ ಥರ ಮಾಡಬೇಕು ಅಂತ ಹೇಳೋದಕ್ಕೆ ಒತ್ತಡ ಹಾಕಿ ಅದು 3.5 ಕೋಟಿಗೆ ಹೋಗಿತ್ತು. ಆದರೆ ಅದು ಹಾಗೆ ಇದಾಗಿ ಹಾಗೆ ಅದನ್ನು ಪ್ರೈವೇಟಿನವರಿಗೆ ಕೊಟ್ಟಿದ್ದಾರೆ. ಪ್ರೈವೇಟ್ನವರೇ ಹಣ ಹಾಕ್ಕೊಳ್ಳೋದು, ಅವರೇ ಭರ್ತಿ ಮಾಡಿಕೊಳ್ಳೋದು. ಆದ ಕಾರಣ ಅದು ಇನ್ನೂ ಪೂರ್ತಿಯಾಗಿಲ್ಲ. ಎಲ್ಲ ಕಳೆದ ಮಾರ್ಚಿಗಾಗುವ ಮಾಡಿಸಿಕೊಡ್ತೇವೆ ಹೇಳಿದರು, ಈ ಮಾರ್ಚಿಗೆ ಹೇಳಿದ್ದಾರೆ. ಆದರೆ ವರ್ಕ್ಶಾಪ್ಗಳೆಲ್ಲ ಕಂಪ್ಲೀಟ್ ಆಗಿದೆ. ಅದನ್ನು ನಾನು ಒಪ್ಪಿಕೊಳ್ತೇನೆ, ನಿಧಾನವಾಗಿ ಆಗಿದೆ. ಅದೇನೋ ವ್ಯತ್ಯಾಸ ಅಂದರೆ ನಿಮಗೆ ಕರ್ನಾಟಕ ರಾಜ್ಯದಲ್ಲೇ 2ನೇ ಬಸ್ ಸ್ಟ್ಯಾಂಡ್ ಅದು. ಏನಂದರೆ ಬಸ್ಸು ಮೇಲಿಂದ ಬರ್ತದೆ, ಮೇಲ್ಗಡೆಯಿಂದ ಬರೋದು, ಗ್ರೌಂಡ್ ಫ್ಲೋರಲ್ಲೆಲ್ಲ. ಅಲ್ಲಿ ನಾನು ಮೊನ್ನೆ MD ಬಂದಾಗ ಜನ ಹೇಳ್ತಾ ಇದ್ದಾರೆ, ಮೇಲಿಂದ ಬಂದ್ರೆ ಏನು, ಕೆಳಗಿಂದ ಬಂದ್ರೆ ನಮಗೊಂದು ಬಸ್ ಸ್ಟ್ಯಾಂಡ್ ಕರೆಕ್ಟು, ನೀವು ಹೇಳಿದ್ದು ಕರೆಕ್ಟು. ಆದರೆ ಅವರು ಒಂದು ಅಲ್ಲಿ ಕಂಪೌಂಡ್ ಥರ ಮಾಡಿದರು ಮೇಲೆ ಬಸ್ಗಳು ರಿವರ್ಸ್ ಬರುವಾಗ. ನನಗೆ ಏನೋ ಒಂದು ಸಣ್ಣ ಡೌಟ್ ಬಂತು. MD ಬಂದವರಲ್ಲಿ ನಾನು ಹೇಳಿದೆ, ನನ್ನ ಅಂದಾಜು ಬಸ್ಸುಗಳು ಹಿಂದೆ ಬರುವಾಗ 21 ಮೀಟರ್ 28 ಮೀಟರ್ ಎಲ್ಲ ಏನೋ ಇದಿದೆ, ಸ್ವಲ್ಪ ಸಮಸ್ಯೆ ಆಗಬಾರ್ದು, ಬಸ್ಸು ಬಂದು ಹಿಂದೆ ಬೀಳಬಾರ್ದಲ್ಲ, ನಮ್ಮ ಜನರ ರಕ್ಷಣೆ ನಮಗೆ ಅಗತ್ಯ ಅಂತ. ಅದರ ಮೇಲೆ ಇರ್ಬೋದು ಅಂತ ಅನಿಸ್ತದೆ. ಅದರ ಸೈಡ್ ತೆಗೀತಾ ಇದ್ದಾರೆ, ಅದೇನೋ ಅಗಲ ಮಾಡೋದೇನೋ ಇದ್ದಿರ್ಬೋದು. ಅದು ಪ್ಲ್ಯಾನಿಂಗಿನವರ ಮಿಸ್ಟೇಕ್, MLA ಅವ್ರದ್ದಲ್ಲ. ಎಸ್, ಶಕುಂತಲಾ ಶೆಟ್ರೆ, ಬಹುಶಃ ಬಹಳಷ್ಟು ಜನ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಶಕುಂತಲಾ ಶೆಟ್ರು ಕಾಂಗ್ರೆಸ್ನ MLA ಅಂತ ಅನಿಸ್ತಾ ಇಲ್ವಂತೆ, ಹೌದಾ? ಖಂಡಿತ ಸುಳ್ಳು. ಯಾವುದೋ ಒಂದು ವರ್ಗ ಅಥವಾ ಒಂದು ವ್ಯಕ್ತಿಗಳು ಇದನ್ನು ಹುಟ್ಟಾಕಬೇಕು ವಿನ ಶಕುಂತಲಾ ಶೆಟ್ಟರಲ್ಲಿ ಎದುರು ಬಂದು ಅಂದ್ರೆ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅವರು ಜಯ ಕರ್ನಾಟಕದಲ್ಲಿ ಗುರುತಿಸಿಕೊಳ್ತಾರೆ. ಜಯ ಕರ್ನಾಟಕದ ಜೊತೆಗೆ ಹೆಚ್ಚು ಒಡನಾಟ ಇಟ್ಟುಕೊಂಡಿದ್ದಾರೆ ಶಕುಂತಲಾ ಶೆಟ್ರು. ಅದು ಹೇಳುವವರು ಒಂದೇ ವರ್ಗ ಇರಬಹುದು. ಯಾಕಂದ್ರೆ ಯಾರಿಗೆ ಜಗದೀಶ್ ಶೆಟ್ಟಿ ಆಗುದಿಲ್ವೋ ಅವರು ನನ್ನನ್ನು ಜಯ ಕರ್ನಾಟಕ ಹೇಳಿರ್ಬೋದು. ನಾನು ಯಾವುದೇ ಜಯ ಕರ್ನಾಟಕದ ಕಾರ್ಯಕ್ರಮಕ್ಕೆ ಮುತ್ತಪ್ರಯ್ಯವರು ಪುತ್ತೂರಿಗೆ ಬಂದ್ರೆ ನೀವು ನಿಮ್ಮ ಎಲ್ಲಾ ಕೆಲಸಗಳನ್ನ ಬಿಟ್ಟು ಮುತ್ತಪ್ರಯ್ಯವರ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀರಿ. ಯಾವುದು ಕಂಬಳ ನನ್ನದೇ ಕ್ಷೇತ್ರದಲ್ಲಿ ಆಗ್ತಾ ಇದ್ದೇನೆ. ಕಂಬಳ ದಕ್ಷಿಣ ಕನ್ನಡದ ಒಂದು ಕ್ರೀಡೆ,
ಅದರಲ್ಲಿ ಅವರು ಕರೀತಾರೆ, ಹೋಗ್ತಾ ಅಲ್ಲ, ಅವರ ಇದ್ದಾರೆ. ಖಾಸಗಿ BJP ಕಾರ್ಯಕ್ರಮಗಳಲ್ಲಿ ಖಾಸಗಿ ಕಾರ್ಯಕ್ರಮಗಳಲ್ಲೂ ಜಯ ಕರ್ನಾಟಕದ ಶಾಲ್ ಹಾಕಿದ ಶಕುಂತಲಾ ಶೆಟ್ಟರನ್ನು ನೋಡ್ತೀವಿ ನಾವು. ಇಲ್ಲ, ಖಂಡಿತ ಇಲ್ಲ. ನೀವು ನೋಡಿ ಇರ್ಲಿಕ್ಕಿಲ್ಲ. ನನಗೆ ಎಲ್ಲೂ ನೆನಪು ಬರ್ತಾ ಇಲ್ಲ. ಜಯ ಕರ್ನಾಟಕದ ಎಲ್ಲ ಏನಾದರೂ ಒಂದು ಉದ್ಘಾಟನೆಗೆ ಏನಾದರೂ ಹೋದರೆ ಮಾಡಿರ್ಬೋದು, ಅಂಥದ್ದು ನನಗೆ ನೆನಪು ಬರ್ತಾ ಇಲ್ಲ. ಎಲ್ಲ ಬಿಟ್ಟು ಸಹಜ ರೈ ಜಿಲ್ಲಾಧ್ಯಕ್ಷ ಆದಾಗ ಭಾಳಷ್ಟು ಒತ್ತಾಯ ಮಾಡಿದರು ನನ್ನಲ್ಲಿ, ನೀವು ಒಂದು ಗಳಿಗೆ ಬರಬೇಕು ಅಂತ. ಆದರೆ ನನಗೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಮುತ್ತಪ್ಪರೈ ಬರುವಾಗ ನನಗೇನು ತಿಳಿಸ್ತಾನೂ ಇಲ್ಲ. ಕಂಬಳದಲ್ಲಿ ನಾನು BJP ಶಾಸಕಿಯಾಗಿ ಹೋಗಿದ್ದೇನೆ, ಅದೇ ಒಂದು ಕಂಪ್ಲೇಂಟ್ ಇತ್ತು, ಮುತ್ತಪ್ಪರೈಯವರ ಕಂಬಳಕ್ಕೆ ಹೋದರು ಅಂತ. ನಾನು ನನ್ನ ಕ್ಷೇತ್ರದಲ್ಲಿ ಆಗಿದ್ದಾಗ ಅದು ಮುತ್ತಪ್ಪರೈ ಮಾಡಲಿ ಇನ್ನೊಬ್ಬ ಮಾಡಲಿ, ಮುತ್ತಪ್ಪರೈ ನನಗೇನು ಅನ್ಯಾಯ ಮಾಡಿಲ್ಲ. ಅವರು ಶಕುಂತಲಾ ಶೆಟ್ಟರ್, ತಮಗೆ ಅನಿಸ್ತಾ ಇಲ್ವಾ ಕಾಂಗ್ರೆಸ್ ಪುತ್ತೂರಿನಲ್ಲಿ ಕಾಂಗ್ರೆಸ್ ನಿರ್ಜೀವ ಆಗಿದೆ ಅಂತ ಅನಿಸ್ತಾ ಇಲ್ಲ? ಖಂಡಿತ ಇಲ್ಲ. ಕಾಂಗ್ರೆಸ್ಗಿಂತ ಜಯ ಕರ್ನಾಟಕ ಸಕ್ರಿಯ ಆಗಿದೆಯೇನೋ ಅನಿಸ್ತಾ ಇದೆ ನಮಗೆ. ನೋಡಿ, ಜಯ ಕರ್ನಾಟಕ ಮತ್ತು ಕಾಂಗ್ರೆಸ್ಸನ್ನು ಒಂದು ಮಾಡೋದು ಅಗತ್ಯ ಇಲ್ಲ ಅನ್ನಿಸ್ತದೆ. ಜಯ ಕರ್ನಾಟಕದಲ್ಲಿ BJPಯ ಯುವಕರು ಇರ್ಬೋದು. ಒಂದು ನಾನು ನಿಮಗೆ ಹೇಳ್ತಾ ಇದ್ದೇನೆ, ಕೆಲವು ಯುವಕರಿಗೆ ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಇರ್ತದೆ. ಅವನಿಗೆ ಜಯ ಕರ್ನಾಟಕ ಕರೀರಿ ಅಥವಾ ನೀವು ಹಿಂದೂ ಸೇನೆ ಅಂತ ಕರೀರಿ, ಅವ ಅದರಲ್ಲಿ ಹೋಗ್ತಾನೆ. ಯಾಕಂದರೆ ಅವನಿಗೆ ಯಾವುದೋ ಒಂದು, ನೋಡಿ ಈಗ BHP ಕೆಲವರಿಗೆ ಅದರಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಹೀಗೆಲ್ಲ ಆಗಿಕೊಳ್ಬೇಕು ಅಂತ ಹೆಸರಿದೆ, ಆಸೆ ಇರ್ತದೆ, ಅದಕ್ಕೆ ಮಾಡಿದ್ದಾರೆ. ಆದರೆ ನಮಗೇನು ಅಂತ ಹೇಳಿದರೆ, ಈ ಜಯ ಕರ್ನಾಟಕ ಅವರು ಊರಿಗೇನು ಕೊಳವೆ ಇದು ಮಾಡ್ತಾರೆ, ಗೊಬ್ಬರ ನಮ್ಮ ವೇಸ್ಟ್ಗಳನ್ನು ಇದು ಮಾಡಿ, ಒಳ್ಳೆ ಕೆಲಸ. ಅದಕ್ಕೆ ಏನೋ ಉದ್ಘಾಟನೆಗೆ ಅಂತ ಕರೀತಾರೆ ಮನೆಗೆ, ಅದು ಮನೆಯಲ್ಲಿ. ಕೆಲವರ ಅಪಸ್ವರ ಇರೋದು ಅದೇ, ಜಯ ಕರ್ನಾಟಕದಲ್ಲಿ ಗುರುತಿಸಿಕೊಳ್ತಾರೆ. ಶಕುಂತಲಾ ಶೆಟ್ಟರಿಗೆ ಪಾರ್ಟಿ ಉಳಿಬೇಕು ಅಂತ ಇಲ್ಲ, ಅವರು BJPಯಿಂದ ಬಂದದ್ದು, ಸುಪಾರಿ ಕಿಲ್ಲರ್ ಆಗಿ ಬಂದದ್ದು, ಕಾಂಗ್ರೆಸ್ ಅನ್ನ ನಿರ್ನಾಮ ಮಾಡಬೇಕು ಅಂತಲೇ ಬಂದದ್ದು. ನೋಡಿ, ಒಂದು ಇದಿದೆ, ನಮ್ಮ ತುಳುವಿನಲ್ಲೊಂದು ಗಾದೆ ಇದೆ, ಮಂಜಲ್ ರೋಗದ ಹಾಗೆ ಊರಿಡಿ ಮಂಜಲ್ ಅಂತ. ನಾವು ಕೊಲ್ಲಬೇಕು ಅಂತ ಇದ್ದವನಿಗೆ ಅವನಿಗೆ ಎಲ್ಲರೂ ಕೊಲ್ತಾರೆ ಅಂತ ಕಾಣ್ತದೆ. ಶಕು ಅಕ್ಕ ಸಾಮಾಜಿಕ ರಂಗದಿಂದ ಬಂದವಳು. ನಾನು ಇವತ್ತು BJPಯಲ್ಲಿದ್ದೆ, BJPಗೂ ಬಂದದ್ದು ನಾನು ಸಾಮಾಜಿಕ ರಂಗದಿಂದ. ಆದ ಕಾರಣ ಸಮಾಜವನ್ನು ಉಳಿಸಲಿಕ್ಕೆ ಹೊರಡುವುದಲ್ಲದೆ ಸಮಾಜವನ್ನು ಕೊಲ್ಲಿಕ್ಕೆ ಹೋಗುವುದಲ್ಲ. ನನಗೆ ಅವಕಾಶ ಕೊಟ್ಟ ಕಾಂಗ್ರೆಸ್ಸನ್ನು ಉಳಿಸಬೇಕು ಅಂತ ಹೊರಡುವ ಕಾರಣ ಇಷ್ಟು ಸಮಯ ಆದರೂ ಕೂಡ ನೀವು RSS ಅನ್ನುವಂಥ ಅಪವಾದ ಬಿಟ್ಟು ಹೋಗಲಿಲ್ಲ ನಿಮ್ಮನ್ನ. ನೋಡಿ, ಹಾಕುವವರು ಯಾರು? ನಾನು ಹೇಳಿದ್ದು, ನನಗೆ ಯಾರಾದರೂ ನಮ್ಮ ಸಾಮಾನ್ಯ ಕಾರ್ಯಕರ್ತನಲ್ಲಿ ನೀವೊಂದು ಭೇಟಿ ಮಾಡಿ, ಶಕುಂತಲಾ ಶೆಟ್ಟರು RSS ಅಂತ ನಿಮಗೆ ಅನಿಸ್ತದ ಕೇಳಿ. ಯಾಕಂದರೆ ಯಾರೋ ಒಬ್ಬ ಮೇಲೆ ಕೂತವ ನಿಮ್ಮ ಚಾನೆಲ್ನವರು ಎದುರು ಬಂದಾಗ ಶಕುಂತಲಾ ಶೆಟ್ಟಿ RSS ಅಂತ ಹೇಳಿದರೆ ಶಕುಂತಲಾ ಶೆಟ್ಟಿ RSS ಆಗೋದಿಲ್ಲ. ಹಾಗೆಯೇ ಯಾರೋ ಅವಳು BJPಗೆ ಹೋಗ್ತಾಳೆ ಅಂತ ಹೇಳಿದರೆ BJPಗೆ ಹೋಗ್ತೇನೆ ಅಂತ ನಾನು ಹೇಳಬೇಕು, ಆಗ ಅದನ್ನು ನೀವು ನಂಬಬೇಕು. ಯಾರೋ ಬೇಡಲಿಕ್ಕೆ ಅವೇನು ನನ್ನ ಮನೆಯಲ್ಲಿ ಬಂದು ಕೂತಿರ್ತಾನ, ನಾನು ರಿಪೋರ್ಟ್ ಮಾಡಿರ್ತೇನೆ ಅವನಿಗೆ. ಹುಚ್ಚು ಮಾತಾಡಿ ಅವರವರ ಸ್ಥಾನವನ್ನು ಕಳ್ಕೊಳ್ತಾರೆ. ಅವರಿಗೆ ಜನ ನಂಬುವುದಿಲ್ಲ. ರಕ್ಷಿತ್ ಶೆಟ್ರೆ, ಎಸ್ ಶಕುಂತಲಾ ಶೆಟ್ಟರ್, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತಾನೆ, ಅದಕ್ಕಿಂತ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ತಿರುಗುಬಾಣ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ನ ನಂತರ ಶಕುಂತಲಾ ಶೆಟ್ಟರ್ ಹೆಸರು ಮಿನಿಸ್ಟರ್ಶಿಪ್ ಅಲ್ಲಿ ಕೇಳಿ ಬರ್ತಾ ಇದೆ. ಸಚಿವರಾಗ್ತಾರಾ ಏನೋ ಅಂತ ಪುತ್ತೂರಿನ ಜನ ಕಾಯ್ತಾ ಇದ್ದಾರೆ. ಸೊ ಅದು ಏನು ಕತೆ ಅದನ್ನ ಕೇಳೋಣ, ಅದಕ್ಕಿಂತ ಮೊದಲೊಂದು ಬ್ರೇಕ್.